ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ ಇದರ ದಕ್ಷಿಣ ಕನ್ನಡ ಜಿಲ್ಲೆಯ 2ನೇ ಜಿಲ್ಲಾ ಕಚೇರಿ ಪುತ್ತೂರಿನ ಎಪಿಎಂಸಿ ರೋಡ್ನಲ್ಲಿರುವ ಅರುಣಾ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿದ್ದು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಲೋಕಾರ್ಪಣೆಗೊಳಿಸಿದರು. ಸಮಾಜದ ಬಡ ಜನರ ಮತ್ತು ಕೃಷಿಕರ ಉನ್ನತಿಗಾಗಿ ಮತ್ತು ಅವರ ಕಷ್ಟಗಳನ್ನು ಆಲಿಸುವ ನಿಟ್ಟಿನಲ್ಲಿ 1982ನೇ ಇಸವಿಯಲ್ಲಿ ಪ್ರಾರಂಭಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ಇಷ್ಟು ವರ್ಷಗಳಿಂದ ಬಡವರ ಪಾಲಿನ ಆಶಾಕಿರಣವಾಗಿ ಸಾಗಿ ಬಂದಿದ್ದು, ಈಗ ಪುತ್ತೂರಿನ ಅನೇಕ ಸ್ವಸಹಾಯ ಸಂಘಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಜಿಲ್ಲೆಯ 2ನೇ ಜಿಲ್ಲಾ ಕಚೇರಿ ಇಂದು ಶುಭಾರಂಭಗೊಂಡಿತ್ತು. ಮುಂಜಾನೆಯಿಂದ ಪುರೋಹಿತರ ನೇತೃತ್ವದಲ್ಲಿ ಗಣಹೋಮ ನಡೆದು ಬಳಿಕ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ದೀಪ ಬೆಳಗಿಸುವ ಮೂಲಕ ನೂತನ ಜಿಲ್ಲಾ ಕಚೇರಿಯನ್ನ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು 1982ನೇ ಇಸವಿಯಲ್ಲಿ ಪ್ರಾರಂಭಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಜ್ಯದ ಎಲ್ಲ ಜಿಲ್ಲೆ ಎಲ್ಲ ಗ್ರಾಮಗಳಿಗೆ ಪಸರಿಸಿದೆ. ಪುತ್ತೂರಿನಲ್ಲಿ ಈಗಾಗಲೇ ಸುಮಾರು 13,000 ಸ್ವಸಹಾಯ ಸಂಘಗಳು ಇರುವ ಕಾರಣ ಎಲ್ಲ ಜನರ ಅನುಕೂಲಕ್ಕಾಗಿ ಸುವ್ಯವಸ್ಥಿತ ಅನುಕೂಲಕ್ಕಾಗಿ ಈ ಕೇಂದ್ರವನ್ನು ಪ್ರಾರಂಭಿಸಿದ್ದೇವೆ ಎಂದು ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅನೇಕ ದಾನ ಧರ್ಮಗಳು ನಡೀತಾ ಇದೆ. ಆದರೆ ವ್ಯವಸ್ಥಿತವಾಗಿ ಬಡವರ ಮತ್ತು ವಿಶೇಷವಾಗಿ ಎಲ್ಲ ಸಮಸ್ತ ಜನತೆಯ ಉನ್ನತಿಗಾಗಿ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ. ಈಗಾಗಲೇ 1982ನೇ ಇಸ್ವಿಯಲ್ಲಿ ಪ್ರಾರಂಭ ಆದ ಸಂಘದ ವ್ಯವಸ್ಥೆ ಈಗ ಅನೇಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಪಸರಿಸಿದೆ, ಎಲ್ಲ ಗ್ರಾಮಗಳಿಗೆ ಕೂಡ ಪಸರಿಸಿದೆ. ನನಗೆ ಬಹಳ ಸಂತೋಷ ಅಂದರೆ ಪುತ್ತೂರಿನಲ್ಲಿ ಈಗಾಗಲೇ 13,000 ಸ್ವಸಹಾಯ ಸಂಘಗಳಾಗಿರೋದರಿಂದ ಈ ಎಲ್ಲ ಜನತೆಯ ಅನುಕೂಲಕ್ಕಾಗಿ ಮತ್ತು ಸುವ್ಯವಸ್ಥಿತ ಆಡಳಿತಕ್ಕಾಗಿ ಇನ್ನೂ ವಿಶೇಷವಾಗಿ ಹೇಳೋದಾದರೆ ಪ್ರತಿಯೊಬ್ಬರ ಅಗತ್ಯಗಳನ್ನು ಮತ್ತು ಅವರ ಸಮಸ್ಯೆಗಳನ್ನು ಅರಿತುಕೊಳ್ಳುವುದಕ್ಕಾಗಿ ಪುತ್ತೂರಿನಲ್ಲೇ ಒಂದು ಕೇಂದ್ರವನ್ನು ಈಗ ನಾವು ಪ್ರಾರಂಭಿಸಿದ್ದೇವೆ. ಹಾಗಾಗಿ ಈ ಒಂದು ಕಟ್ಟಡದಲ್ಲಿ ಇರತಕ್ಕಂಥ ಕಚೇರಿಯಿಂದ ಸುಮಾರು 13,000 ಸಂಘಗಳ ಸದಸ್ಯರ ಏಳಿಗೆಗಾಗಿ, ಅವರ ಉನ್ನತಿಗಾಗಿ, ಅವರ ಅಭಿವೃದ್ಧಿಗಾಗಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ತೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಈ ಸಂದರ್ಭ ಪುತ್ತೂರು ಪುರಸಭೆಯ ಅಧ್ಯಕ್ಷ ಜೀವಂದರ್ ಜೈನ್, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಲ್.ಎಚ್. ಮಂಜುನಾಥ್, ಖ್ಯಾತ ವೈದ್ಯರಾದ ಎಂಕೆ ಪ್ರಸಾದ್ ಭಂಡಾರಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಪುತ್ತೂರು ಇದರ ಅಧ್ಯಕ್ಷರಾದ ಮಹಾಬಾಲರೈ ಒಳತಡ್ಕ, ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿ ಪುತ್ತೂರು ಇದರ ನಿರ್ದೇಶಕರಾದ ಪ್ರವೀಣ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಪವನ್ ಕಾಜ್ಮಡ್ಕ ಜೊತೆ ಜ್ಯೋತಿ ಪ್ರಕಾಶ್ ಪುಣಚ, ವಿ4 ನ್ಯೂಸ್ 24/7 ಪುತ್ತೂರು.